ಕಾಂಗ್ರೆಸ್ ಸಂಪೂರ್ಣ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಮತದ ಮೇಲೆ ಕಣ್ಣಿಟ್ಟು ಹಿಂದೂ ಸಮಾಜವನ್ನ ಒಡೆಯುವ ಕೆಲಸವನ್ನ ಮಾಡ್ತಾ ಇದೆ. ಅದಕ್ಕೆ ಹಿಂದೂಗಳ ಮೇಲೆ ಒಂಚೂರು ಗೌರವವಿಲ್ಲ, ಸಮಾಜವನ್ನ ದಾರಿ ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಸಂಸದ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇದೀಗ ಕಾಂಗ್ರೆಸ್ ಕೋವಿಡ್ ಹೆಚ್ಚಳದ ಹೊತ್ತಲ್ಲಿ ಮೇಕೆದಾಟು ಪಾದಯಾತ್ರೆ ವಿಚಾರ ಮುಂದಿಟ್ಟಿದೆ. ಮೇಕೆದಾಟು ಪಾದಯಾತ್ರೆ ಕಾಂಗ್ರೆಸ್ನ ಅತ್ಯಂತ ಹೀನ ರಾಜಕಾರಣವಾಗಿದೆ. ಕೋವಿಡ್ ಮೊದಲ ಅಲೆ, ಎರಡನೇ ಅಲೆ ಬಂದಾಗಲೂ ಇವರು ಏನನ್ನ ಮಾಡಿಲ್ಲ, ಟೀಕೆ ಅಷ್ಟೇ ಮಾಡಿದ್ದು. ಜನರನ್ನ ದಾರಿ ತಪ್ಪಿಸಿ ಜನರನ್ನ ಕೊಲ್ಲುವ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಇವತ್ತು ಎಚ್ಚರಿಕೆ ತೆಗೊಳ್ಳುವ ಕೆಲಸ ಆಗಬೇಕು. ಕಾರ್ಯಕಾರಿಣಿಯಲ್ಲಿ 800 ಜನರನ್ನ ನಾವು 300ಕ್ಕೆ ಇಳಿಸಿದೆವು. ಸರ್ಕಾರದ ನಿಯಮದ ಪ್ರಕಾರ ನಮ್ಮ ಬೇರೆ ಚಟುವಟಿಕೆಗಳನ್ನ ನಿಲ್ಲಿಸೋಕು ಯೋಚನೆ ಮಾಡಿದ್ದೇವೆ ಅಂತ ಹೇಳಿದರು. ಅಭಿವೃದ್ಧಿ ಕಾರ್ಯಗಳಿಗೆ ಅಲ್ಲಲ್ಲೇ ಇರತಕ್ಕಂಥ ಸಂಸ್ಥೆಗಳು ಮಾಡಬೇಕು ಅನ್ನತಕ್ಕಂಥ ಆಶಯ ಏನಿದೆ, ಇದು ಒಂದು ಸ್ವಾಗತಿಸ್ತೇನೆ. ಇವತ್ತು ಕಾಂಗ್ರೆಸ್ ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತದೆ. ಕಾಂಗ್ರೆಸ್ ಸಂಪೂರ್ಣವಾಗಿ ಹಿಂದೂ ವಿರೋಧಿ ನೀತಿಯನ್ನು ತಳೆದಿದೆ. ಮತಾಂತರ ಕಾಯ್ದೆ ಅಂದರೆ ಅದಕ್ಕೆ ವಿರೋಧ, CAA ತಂದರೆ ಅದಕ್ಕೆ ವಿರೋಧ. ಇವತ್ತು ಹಿಂದೂ ದೇವಸ್ಥಾನಗಳ ಇವತ್ತು ದೇವಸ್ಥಾನಗಳನ್ನು ಪೂರ್ಣವಾಗಿ ಸ್ವಾಯತ್ತತೆ ಕೊಡ್ತೀವಿ ಅಂತ ಹೇಳಿದಾಗ ಅದಕ್ಕೂ ವಿರೋಧ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಮತದ ಆಶೆಯಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ದ್ರೋಹವನ್ನು ಬಗೆತಾ ಇದೆ. ಹಿಂದೂ ಸಮಾಜವನ್ನು ಒಡೆದಾಳತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಇವತ್ತು ಮತ್ತೊಮ್ಮೆ ಹಿಂದೂ ಸಮಾಜಕ್ಕೆ ಟಕ್ಕರ್ ಕೊಡತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡುತ್ತೆ. ಕಾಂಗ್ರೆಸ್ಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಹಿಂದೂ ಸಮಾಜದ ಮೇಲೆ ನಂಬಿಕೆ ಇಲ್ಲ. ಕೇವಲ ಹಿಂದೂಗಳ ಮತ ಬ್ಯಾಂಕಿಗೆ ಮಾತ್ರ ಆಶಯವನ್ನು ಇಟ್ಟಿದ್ದಾರೆ, ಸಮಾಜವನ್ನು ಹೊಡೆದು. ಇಂಥ ಕಾಂಗ್ರೆಸ್ನ ಈ ನೀಚ ಕೃತ್ಯ ಇದು ಜನ ಹಿಂದೂ ಸಮುದಾಯ ಅದಕ್ಕೆ ಪಾಠವನ್ನು ಕಲಿಸುತ್ತೆ. ಹಾಗಾಗಿ ಕಾಂಗ್ರೆಸ್ ಇವತ್ತು ಈ ದಾರಿಯನ್ನು ತಪ್ಪಿಸುವಂಥ ಕೆಲಸವನ್ನು, ಸಮಾಜವನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು, ಸಮಾಜವನ್ನು ಒಡೆದಾಳುವಂಥ ಕೆಲಸವನ್ನು ಈ ಇದರ ಅಡಿಯಲ್ಲಿ ಮಾಡ್ತಾ ಇದೆ. ಇದು ಸರಿಯಲ್ಲ. ಕಾಂಗ್ರೆಸ್ ಇವತ್ತು ಮೇಕೆದಾಟುವಿನ ರಾಜಕಾರಣ ಮಾಡಲಿಕ್ಕೆ, ಸ್ವಾಮಿ ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಮುಖ್ಯಮಂತ್ರಿಗಳಿದ್ದರು, ಯಾಕೆ ಆಗ ನೀವು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಲಿಲ್ಲ? ಒಂದೇ ಒಂದು ಚರ್ಚೆಗಳಾಗಲಿಲ್ಲ ನಿಮ್ಮ ಕಾಲಘಟ್ಟದಲ್ಲಿ, ಒಂದೇ ಒಂದು ತಯಾರಿಗಳು ನಡೆದಿಲ್ಲ. ಇವತ್ತು ನಮ್ಮ ಸರ್ಕಾರ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಬದ್ಧತೆಯನ್ನು ಹೊಂದಿದೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರ ಮಾಡಿಕೊಂಡಿದೆ. ಮೇಕೆದಾಟುವನ್ನು ನಾವು ಮಾಡ್ತೀವಿ, ನಮ್ಮ ಕಾಲಘಟ್ಟದಲ್ಲಿ ಆಗುತ್ತೆ. ಅದಕ್ಕೆ ಕಾಂಗ್ರೆಸ್ನವರ ಪಾದಯಾತ್ರೆ ಅವಶ್ಯಕತೆ ಇಲ್ಲ. ಇವ್ರಿಗೆ ಗೊತ್ತಾಗಿದೆ BJP ಸರ್ಕಾರ ಮಾಡುತ್ತೆ. ಅದಕ್ಕೆ ಈಗ ರಾಜಕೀಯ ಲಾಭಕ್ಕೋಸ್ಕರ ನಾಟಕ ಮಾಡಲಿಕ್ಕೆ ಹೊರಟಿದ್ದಾರೆ. ಇವ್ರು ಸರ್ಕಾರ ಇದ್ದಾಗ ಯಾಕೆ ಮಾಡಲಿಲ್ಲ? 5 ವರ್ಷ ಇವರು ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ಸಮ್ಮಿಶ್ರ ಸರ್ಕಾರ ಇವ್ರದಿತ್ತು, ಯಾಕೆ ಮಾಡಲಿಲ್ಲ? ಹೇಳಿದ್ರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡುತ್ತೆ.